ಮಾಸ್ಕ್ ಹಾಕದವರಿಗೆ ಇಲ್ಲಿ ತನಕ ಸರ್ಕಾರ 1,000 ರೂಪಾಯಿ ದಂಡ ಹಾಕ್ತಾ ಇದ್ರು. ಆದರೆ ಇದೇ ವಿಚಾರವಾಗಿ ಸಾಕಷ್ಟು ಬಾರಿ ಸಾರ್ವಜನಿಕರ ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇಷ್ಟೇ ಅಲ್ಲದೆ ಫೈನ್ ಕಟ್ಟೋಕೆ ಹಣ ಇಲ್ಲ ಅಂತ ಒಂದಷ್ಟು ಜನ ಪೊಲೀಸರ ಮುಂದೆಯೇ ಅತ್ತ ಘಟನೆ ಕೂಡ ನಡೆದಿದೆ. ಈ ಎಲ್ಲ ಘಟನೆಗಳ ನಂತರ ಸರ್ಕಾರ ಈಗ ಮಾಸ್ಕ್ ದಂಡವನ್ನ ಕಡಿಮೆ ಮಾಡಿದೆ. ಇಲ್ಲಿ ತನಕ ನಗರ ಪ್ರದೇಶಕ್ಕೆ ಹಾಕಿದ್ದ 1,000 ರೂಪಾಯಿ ದಂಡದ ಮೊತ್ತವನ್ನ 500ಕ್ಕೆ ಇಳಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿ 500 ರೂಪಾಯಿ ಫೈನ್ ಅಮೌಂಟ್ ಅನ್ನ 100 ರೂಪಾಯಿಗೆ ಇಳಿಸಿದ್ದಾರೆ. ಈ ಆದೇಶ ತಕ್ಷಣವೇ ಕಾರ್ಯರೂಪಕ್ಕೆ ಬರಬೇಕು ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಈ ಮೂಲಕ ಕೊರೋನಾ ನಿಯಂತ್ರಣ ಜವಾಬ್ದಾರಿ ಸಾರ್ವಜನಿಕರ ಹೆಗಲೇರಿದೆ.